ಮುಕ್ಕದಲ್ಲಿರುವ ಶ್ರೀನಿವಾಸ ಆಸ್ಪತ್ರೆಯು ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅಂಗವಾಗಿ ಡಾಕ್ಟರ್ ಬಿಸಿ ರಾಯ್ ಆರೋಗ್ಯ ಶಿಬಿರವನ್ನು ಜುಲೈ 1ರಿಂದ ಜುಲೈ 10ರವರೆಗೆ ಹಮ್ಮಿಕೊಳ್ಳಲಾಗಿದೆ. ಮುಕ್ಕಾದಲ್ಲಿರುವ ಶ್ರೀನಿವಾಸ್ ಆಸ್ಪತ್ರೆಯಲ್ಲಿ ವೈದ್ಯರ ದಿನಾಚರಣೆಯ ಅಂಗವಾಗಿ ಡಾಕ್ಟರ್ ಬಿಸಿ ರಾಯ್ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದ್ದು, ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ ವೈದ್ಯಕೀಯ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆಯು 10 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ. ಶಿಬಿರದ ಪ್ರಯುಕ್ತ ಬ್ಯಾನರ್ ಅನ್ನು ಬಿಡುಗಡೆಗೊಳಿಸಲಾಯಿತು. ಈ ಸಂದರ್ಭ ಶ್ರೀನಿವಾಸ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ವಿಪಿ ಸಿಂಗ್ ಅವರು ಮಾತನಾಡಿ, ಶ್ರೀನಿವಾಸ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ನಡೆಸಲಾಗುವುದು. ರಾಷ್ಟ್ರೀಯ ವೈದ್ಯರ ದಿನದ ಆದರ್ಶಗಳಿಗೆ ಅನುಗುಣವಾಗಿ ಸಾರ್ವಜನಿಕರಲ್ಲಿ ಆರೋಗ್ಯ ಜಾಗೃತಿ ಮೂಡಿಸುವುದು ಶಿಬಿರದ ಉದ್ದೇಶ. ಗುಣಮಟ್ಟದ ಆರೋಗ್ಯ ಸೇವೆ ಪಡೆಯಲು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಇರುವ ಅನುಮಾನಗಳನ್ನು ಸ್ಪಷ್ಟಪಡಿಸಲು ಇಂತಹ ಶಿಬಿರ ಅನುಕೂಲವಾಗಲಿದೆ ಎಂದು ಹೇಳಿದರು. From the 1st of July to the 10th of July. So a free camp, it had a small money there, and just little while back our Vice President has been very kind to call it a totally free camp for the public. Please carry the message to them. This free camp is with free consultation, free registration. There's going to be no charges for the booklet if people turn up. ಅನಂತರ ಶ್ರೀನಿವಾಸ ಆಸ್ಪತ್ರೆಯ ಡೀನ್ ಡಾಕ್ಟರ್ ಉದಯ್ ಕುಮಾರ್ ರಾವ್ ಮಾತನಾಡಿ, 24 ಗಂಟೆಗಳ ಕಾಲ ಶಿಬಿರದ ಪ್ರಯೋಜನವನ್ನು ಸಾರ್ವಜನಿಕರು ಪಡೆದುಕೊಳ್ಳಬಹುದು ಎಂದ ಅವರು, ವೈದ್ಯಕೀಯ ಕ್ಷೇತ್ರದ ದಂತಕತೆ ಡಾಕ್ಟರ್ ಬಿಧಾನ್ ಚಂದ್ರ ರಾಯ್ ರವರ ಸ್ಮರಣೆಗಾಗಿ ಆಚರಿಸಲಾಗ್ತಾ ಇದೆ. ಡಾಕ್ಟರ್ ಬಿಸಿ ರಾಯ್ ವೈದ್ಯರು, ಪರೋಪಕಾರಿ, ಸ್ವಾತಂತ್ರ್ಯ ಹೋರಾಟಗಾರ, ರಾಜಕಾರಣಿ. ಈ ಶಿಬಿರವು ಡಾಕ್ಟರ್ ಬಿಸಿ ರಾಯ್ ಅವರಿಗೆ ನೀಡುವ ಗೌರವವಾಗಿದೆ ಎಂದು ಹೇಳಿದರು. ಆರೋಗ್ಯ ಶಿಬಿರವನ್ನು ಏರ್ಪಾಡು ಮಾಡಿದ್ದೇವೆ ಇಲ್ಲಿ ಶ್ರೀನಿವಾಸ ಆಸ್ಪತ್ರೆಯಲ್ಲಿ. ಈ ಆಸ್ಪತ್ರೆಯು 2010ರಂದು ಸ್ಟಾರ್ಟ್ ಆಯಿತು. ಆಮೇಲೆ ಇಲ್ಲಿ 2011ರಲ್ಲಿ ವೈದ್ಯಕೀಯ ಕಾಲೇಜು ಬಂತು. ಕಾಲೇಜು ಆಸ್ಪತ್ರೆ ಒಟ್ಟುಗೂಡಿ ಈಗ ಒಂದು ದೊಡ್ಡ ಈ ಆಸ್ಪತ್ರೆಯಾಗಿ ಬೆಳೆದು ನಿಂತಿದೆ. ಅದಕ್ಕೋಸ್ಕರವಾಗಿ ನಾವು ಜುಲೈ 1ರಿಂದ ಜುಲೈ 10ರವರೆಗೆ ಆರೋಗ್ಯ ಶಿಬಿರ ಯಾರ ಮೇಲೆ ಅವರು ಮಾಡಿದಂತಹ ಬಿಸಿ ರಾಯ್ ಅಥವಾ ಡಾಕ್ಟರ್ ನೆನಪಿಗಾಗಿ, ಸವಿ ನೆನಪಿಗಾಗಿ ನಾವು ಮಾಡ್ತಾ ಇದ್ದೇವೆ ಕಾರ್ಯವನ್ನು. ಶಿಬಿರದ ಅವಧಿಯಲ್ಲಿ ಆಸ್ಪತ್ರೆಯು ಸಾರ್ವಜನಿಕರಿಗೆ, ಹೊರರೋಗಿಗಳಿಗೆ ಉಚಿತ ಸಮಾಲೋಚನೆ ನೀಡಲಿದೆ. ರೋಗ ನಿರ್ಣಯ ಕಾರ್ಯವಿಧಾನಗಳು ಅಗತ್ಯವಿದ್ದರೆ ವೆಚ್ಚದ ಮೇಲೆ ರಿಯಾಯಿತಿ ನೀಡಲಾಗುವುದು. ನೋಂದಣಿ ಉಚಿತ ನೀಡಲಾಗುತ್ತೆ. ಪೀಡಿಯಾಟ್ರಿಕ್ಸ್, ಸ್ತ್ರೀರೋಗಶಾಸ್ತ್ರ, ನೇತ್ರವಿಜ್ಞಾನ, ಇಎನ್ಟಿ, ಜನರಲ್ ಮೆಡಿಸಿನ್, ಆರ್ಥೋಪೆಡಿಕ್ಸ್, ಪಲ್ಮನರಿ ಮೆಡಿಸಿನ್, ಜನರಲ್ ಸರ್ಜರಿ ಮತ್ತು ಡರ್ಮಟಾಲಜಿ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ರಿಯಾಯಿತಿ ದರದಲ್ಲಿ ಲಭಿಸಲಿದೆ. ಈ ಸಂದರ್ಭ ಶ್ರೀನಿವಾಸ ಆಸ್ಪತ್ರೆಯ ಜನರಲ್ ಸರ್ಜನ್ ಡಾಕ್ಟರ್ ಅಮರ್, ರಿಜಿಸ್ಟ್ರಾರ್ ಡಾಕ್ಟರ್ ಅನಿಲ್ ಕುಮಾರ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.